ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಮಾದರಿ ಶಾಲೆ ತಿರುವಾಯಲ್ ವಾಮಂಚೂರು ಇದರ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಮಾದರಿ ಶಾಲೆ ತಿರುವಾಯಲ್ ವಾಮಂಚೂರು ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿಯವರು ದೀಪ ಬೆಳಗಿ ಚಾಲನೆಯನ್ನ ನೀಡಿದರು. ಈ ವೇಳೆ ಅಕ್ಷರ ವಾಹಿನಿ ಶಾಲಾ ವಾಹನ ಹಸ್ತಾಂತರ, ಆಂಗ್ಲ ಮಾಧ್ಯಮ ತರಗತಿಗಳ ಉದ್ಘಾಟನೆ, ಅಕ್ಷರ ವಾಹಿನಿ ಶಾಲಾ ವಾಹನ ತಂಗುದಾಣ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಬಳಿಕ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿಯವರು ಮಾತನಾಡಿ, ಮಂಗಳೂರು ಉತ್ತರ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೂ ನಗರದ ಪ್ರತಿಷ್ಠಿತ ಸಂಸ್ಥೆಗಳ ಸಿಎಸ್ಆರ್ ಅನುದಾನದ ಮೂಲಕ ಸುಮಾರು 8 ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಕಾಮಗಾರಿ ನೆರವೇರಿಸಲಾಗಿದೆ. ಇನ್ನು ಈ ಭಾಗದ ಕಾರ್ಪೊರೇಟರ್ ಮತ್ತು ಅವರ ಪತಿ ರಘು ಸಾಲಿಯನ್ ಅವರು ಸತತ ಪರಿಶ್ರಮದಿಂದ ಈ ಸರ್ಕಾರಿ ಶಾಲೆ ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಎಂದವರು ಹೇಳಿದರು. ಕಾರ್ಪೊರೇಟರ್ ಇರ್ಬೋದು, ಬಹಳ ವರ್ಷಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಎಲ್ಲ ರೋಡ್ ರಸ್ತೆ ಎಲ್ಲ ಕೇಳ್ತಾರೆ, ಎಲ್ಲರೂ ಸಹ ಕೇಳ್ತಾರೆ, ಸಹಜವಾಗಿ ಬರೋದು. ಇವರು ಮಾತ್ರ ಒಂದು ಶಾಲೆಗೆ ಗಂಡ ಹೆಂಡತಿ ಇಬ್ಬರು ಸಹ ಹಿಂದೆ ಬಿಡ್ತಾರೆ. ಇಡೀ ದಿನ ರಘು ಸಾಲಿಯನ್ಗೇನೋ ಬೇಜಾರಾಗಿದೆ, ಹೇಳಿದ್ರು ಸರಿ ಮಾಡೋ ಆಮೇಲೆ. ಯಾಕಂತ ಹೇಳಿದ್ರೆ ಶಾಲೆಯ ಬಗ್ಗೆ, ಒಳ್ಳೆಯ ವಿಷಯದ ಬಗ್ಗೆನೆ ಒಂದು ಶಾಲೆಯ ಒಂದು ಹಠ ಹಿಡಿದ್ರೆ ಮಾತ್ರ ನಮಗೂ ಸಾಕ್ತದೆ. ಇಂಬನ ಚೌರೆ ಮಿಕ್ಲನ ಚೌರೆ ಡಾವನ್ ಮರ ವಾರಪ್ಪ ಆವಡ ಅಂತ ನಾವು ಸಹ ಕೆಲವು ಸತಿ ಆಗಿ ಬಾಣಿ ಬಿಟ್ಟುಬಿಡ್ತೇವೆ. ಶಿಕ್ಷಕರು ಮತ್ತು ಊರಿನವರು ಸಹ ಎಲ್ಲ ಸಹ ಒಂದು ಪಾಸಿಟಿವ್ ಅಪ್ರೋಚನ್ನು ಹಿಡ್ಕೊಂಡು ಒಳ್ಳೆಯ ರೀತಿಯ ಒಂದು ಎಷ್ಟೋ ವರ್ಷಗಳ ನಂತರ ಹೊಸ ಒಂದು ಎಜುಕೇಷನ್ ಪಾಲಿಸಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನಮ್ಮ ಒಳ್ಳೆ ದೇಶ ಕಟ್ಟುವ, ಸಮಾಜ ಕಟ್ಟುವಂಥ ಕೆಲಸ ಜವಾಬ್ದಾರಿ ನಿಮ್ಮ ಮೇಲೆ ಸಹ ಇದೆ. ಖಾಲಿ ರಾಜಕೀಯದವರ ಅಥವಾ ಮತ್ತೊಬ್ಬರ ಮೇಲಲ್ಲ, ನಾವೆಲ್ಲರೂ ಸಹ ಸೇರಿ ಕೆಲಸ ಮಾಡಿದರೆ ಮಾತ್ರ ಅದು ಸಾಧ್ಯ ಎಂಬುದರ ನಂಬಿಕೆ. ಮತ್ತೊಮ್ಮೆ ಸ್ಥಳೀಯ ಕಾರ್ಪೊರೇಟರು ಮತ್ತು ಶಿಕ್ಷಕ ಬಂದವರು, STMC ಅವರು, ಉದಾರ ದಾನಿಗಳು, ಲಯನ್ಸ್ನವರು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಉಪಮೇಯರ್ ಸುಮಂಗಲ ರಾವ್, ದಕ್ಷಿಣ ಕನ್ನಡ ಜಿಲ್ಲಾ ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಲಯನ್ ವಸಂತ್ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಹೇಮಲತಾ ರಘು ಸಾಲಿಯನ್, ಅಮೃತೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಾಲಕೃಷ್ಣ ಭಟ್, ಸೈಂಟ್ ಜೋಸೆಫ್ ಚರ್ಚ್ನ ಧರ್ಮಗುರು ಜೇಮ್ಸ್ ಡಿಸೋಸಾ, ಇಸ್ಲಾಹುಲ್ ಜುಮಾ ಮಸೀದಿಯ ಗುರುಗಳಾದ ಹಸನ್ ಮುಬಾರಕ್ ಸಕಾಪಿ, ಲಯನ್ಸ್ ಕ್ಲಬ್ ಪ್ರಾಂತೀಯ ಅಧ್ಯಕ್ಷ ಸ್ವರೂಪ್ ಶೆಟ್ಟಿ, ಲಯನ್ಸ್ ಕಾಬ್ರು ಅಧ್ಯಕ್ಷರು ಲಯನ್ ಬಾಲಕೃಷ್ಣ ಆಚಾರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಮಂಗಳೂರು ದಕ್ಷಿಣ ಪ್ರಶಾಂತ್, ರೋಟರಿಯನ್ ವಾಸುದೇವ ಕಾಮತ್, ಪುಷ್ಪಲತಾ, ಜಗದೀಶ್ ಹೆಣವ, ರಘು ಸಾಲಿಯಾನ್ ಮತ್ತಿತರರು ಉಪಸ್ಥಿತರಿದ್ದರು.